ತಾಲೂಕು ನಿಡಗಲ್ ಹೋಬಳಿ ಸಿಕೆಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಹರಿಹರಾಪುರದಿಂದ ಸೀರಾ ಮುಖ್ಯ ರಸ್ತೆ ಸುಮಾರು 4-5 ಕಿಲೋಮೀಟರ್ ದೂರದವರೆಗೆ ರಸ್ತೆಗಳು ಹೊಂಡಗುಂಡಿಗಳಿಂದ ಕೂಡಿದೆ. ಈ ಹೊಂಡಗುಂಡಿಯ ರಸ್ತೆಯಿಂದಾಗಿ ದ್ವಿಚಕ್ರ ವಾಹನ ಸವಾರರ ಪ್ರಾಣಕ್ಕೆ ಗ್ಯಾರಂಟಿ ಇಲ್ಲದಂತಾಗಿದೆ. ಮಳೆ ನಿಂತರೂ ಇನ್ನೂ ಹೊಂಡಗುಂಡಿಗಳ ರಸ್ತೆಗಳನ್ನು ದುರಸ್ತಿ ಮಾಡದೆ ಸಂಬಂಧಪಟ್ಟವರು ನಿರ್ಲಕ್ಷ್ಯ ವಹಿಸಿದ್ದು ಸಾರ್ವಜನಿಕರ ಪ್ರಾಣದ ಜೊತೆಗೆ ಚೆಲ್ಲಾಟವಾಡುತ್ತಿದ್ದಾರೆ ಎನ್ನುವ ಆಕ್ರೋಶಗಳು ಕೇಳಿಬಂದಿವೆ. ತಕ್ಷಣವೇ ರಸ್ತೆಯನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಸುರಕ್ಷತೆ ಒದಗಿಸಬೇಕು ಎಂದು ಗ್ರಾಮಸ್ಥರಾದ ನಾಗರಾಜಪ್ಪ, ನಾಗೇಂದ್ರ ಮತ್ತಿತರರು ಒತ್ತಾಯಿಸಿದರು. ಮಾಯನ್ಮರದಿಂದ ಕೊತ್ತೂರ್ವರೆಗೂ ರೋಡ್ ಸರಿ ಇಲ್ಲ, ಫುಲ್ ಹಾಳಾಗೈತೆ. ಟೂ ವೀಲರ್ ಸಮೇತ ಹೋಗಕ್ ಆಗೋದಿಲ್ಲ. ಇದನ್ನ ಯಾರು ಜನಪ್ರತಿನಿಧಿಗಳು ಯಾರು ಗಮನಕ್ಕೆ ತಗೊಂಡಿಲ್ಲ, ತಗೊಂಬದೂ ಇಲ್ಲ. ಎಷ್ಟು ವರ್ಷ ಆಯ್ತು ರೋಡ್ ಹಿಂಗಾಗಿ? ಇಲ್ಲಿಗಾಗಲೇ ಒಂದು 5-6 ವರ್ಷದ ಮೇಲೆ ಆಗೈತೆ. 5 ವರ್ಷ ಅಷ್ಟೇ. ಈ ರೋಡ್ ಎಲ್ಲ ಹಾಳಾಗೋಗ್ಬಿಟ್ಟೈತೆ. ಎಲ್ಲನ ಏನು ರಿಪೇರಿ ಮಾಡ್ಸಿಲ್ಲ, ಗುದ್ರ ಬಿದ್ಬಿಟ್ಟೈತೆ. ಎಲ್ಲನ ಗುದ್ರೋಳ್ ಬಿದ್ದಾವೆ, ಓಡಾಡಕ್ ಆಕ್ಸಿಡೆಂಟ್ ಆಗ್ದಂಗೆ ಇರ್ತವೆ ಅಂತ ಗುದ್ರ ಬಿದ್ರೆ ರೋಡ್. ಬೈಕ್ ಓಡಾಡೋದು, ಬೈಕ್ ಓಡಾಡಕ್ಕೂ ಆಗಲ್ಲ. ಬಸ್ ಓಡಾಡ್ತಾವ, ಗುದ್ರ ತಪ್ಪಕ್ ಬರ್ತಾರೆ, ಇನ್ನೊಬ್ರು ಬಿಡ್ತಾರೆ. ಮೊನ್ನೆ ಬಂದು 3 ಬಿದ್ರಿ ಇಲ್ಲಿ. ಹಂಗೆ ಒಬ್ರಿಗೊಬ್ರು ಗುದ್ರೆ ತಪ್ಪಕ್ಕೆ ಹೋಗ್ತಾರೆ, ಬಿದ್ದು ಹೋಗ್ತಾರೆ. ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ ಇದ್ರಾಗೆಲ್ಲನ, ಈ ರೋಡ್ ಎಲ್ಲನ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.